ಉಳ್ಳಾಲದಿಂದ ಮೀನುಗಾರಿಕೆಗೆ ಅಂತ ತೆರಳಿದಂತಹ ದೋಣಿಯೊಂದು ಕೆಟ್ಟು 16 ಗಂಟೆಗಳಷ್ಟು ಕಾಲ ಸಮುದ್ರ ಮಧ್ಯೆ ಬಾಕಿಯಾದ ಮೂವರನ್ನ ಇವತ್ತು ಬೆಳಗ್ಗೆ ಬಂಗ್ರಮಂಜೇಶ್ವರದ ಬೆಸ್ತರು ರಕ್ಷಣೆ ಮಾಡಿದ್ದಾರೆ. ಉಳ್ಳಾಲದ ಆಸಿಫ್ ಎಂಬವರ ಮಾಲಕತ್ವದಲ್ಲಿರುವಂತಹ ಅಯಾನ್ ಎಂಬ ದೋಣಿಯಲ್ಲಿ ಉಳ್ಳಾಲ ಸಮುದ್ರ ತೀರದಿಂದ ರವಿವಾರ ಬೆಳಗ್ಗೆ ಮೂವರು ಮೀನುಗಾರಿಕೆಗೆ ತೆರಳಿದ್ರು. ಸಮುದ್ರ ಮಧ್ಯೆ ದೋಣಿಯ ಇಂಜಿನ್ ಕೆಟ್ಟು ಹೋಗಿ ಬಾಕಿಯಾಗಿದ್ದು ಊರವರ ಜೊತೆಗೆ ಸಂಪರ್ಕ ಸಾಧ್ಯ ಆಗಿರಲಿಲ್ಲ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸ್ಥಳೀಯ ಮೀನುಗಾರರು ಅವರನ್ನು ರಕ್ಷಿಸಿ ದೋಣಿ ಸಮೇತ ಕರೆದುಕೊಂಡು ಬಂದಿದ್ದಾರೆ. ಬಂಗ್ರಮಂಜೇಶ್ವರ ಸಮುದ್ರ ತೀರಕ್ಕೆ ಆಗಮಿಸಿದ ಮೂವರು ಸುರಕ್ಷಿತವಾಗಿದ್ದು ಗಂಟೆಗಳಷ್ಟು ಕಾಲ ಸಮುದ್ರದಲ್ಲೇ ಬಾಕಿಯಾದವರನ್ನ ರಕ್ಷಿಸಿದಂತಹ ಬಂಗ್ರಮಂಜೇಶ್ವರದ ಸಮುದ್ರ ತೀರ ನಿವಾಸಿಗಳನ್ನ ಈಗ ಸಾರ್ವಜನಿಕರು ಅಭಿನಂದಿಸ್ತಾ ಇದ್ದಾರೆ.